ನನ್ನ ಹತ್ರ ಆಗ ಡಿಜ್ಜಿಂಗ್ ತೆಗೆಯುವಾಗ ನನಗೆ ಅಲ್ಲಿ ಪಟ ಕಂಡು ಬಂದಿದೆ. ಅದು ಜಸ್ಟ್ ಒಂದು 5 ನಿಮಿಷ ಆಗಿದೆ ಅಂತ ಜಸ್ಟ್ ಪಾಸ್ ಆಗಿದ್ದು. ಒಂದು ಬಸ್ ಪಾಸ್ ಆಗುವ ಇನ್ನೊಂದು ಬಸ್ಸಲ್ಲಿ ನಿಂತಿರುವಾಗ ಜಸ್ಟ್ ಒಂದು 3 ಸೆಕೆಂಡಲ್ಲಿ ಅವರ ಬೈಕ್ನವರು ಇಲ್ಲಿಗೆ ತಲುಪುವ ಮುಂಚೆ ಅದು ಬಿದ್ದಿದೆ. ಅವರು ಒಂದು 10 ನಿಮಿಷ ಅವರು ಎದುರುಂಟು ನೋಡಿ, ಗುರುಪುರದಲ್ಲಿ ಹೋಗಿ ಹೋಗ್ತಾ ಇದ್ರು ಅಲ್ಲಿ ಏನಾಗಲಿಲ್ಲ. ಯಾಕಂದ್ರೆ ಇಲ್ಲಿ ಬಟ್ ಇಲ್ಲಿ ತೆಗೆದ್ರೆ ಮೇಲಿಂದ ವೈಕ್ ಬಟ್ ಅಲ್ಲಿ ಕಲೆಕ್ಟಿಂಗ್ ಆಗಿ ಈ ವೈಕಲ್ ಹೋಗಿ ಅಲ್ಲಿಗೆ ಬಿಡ್ತಾರೆ. ಇದು ಆಗ ಟಿಚಿಂಗ್ ತೆಗೆಯುವಾಗ ಅಲ್ಲಿ ವೈಕ್ ನೀರು